ಕರಾವಳಿ ಭಾಗದ ಪ್ರಮುಖ ಆಕರ್ಷಣೆ ಹಾಗೂ ಸಂಪ್ರದಾಯಗಳಾದ ಯಕ್ಷಗಾನ, ದೈವಾರಾಧನೆ ಬಳಿಕ ಇದೀಗ ಇನ್ನೊಂದು ಆಚರಣೆ ಚಿತ್ರದ ಮೂಲಕ ತೆರೆಗೆ ಬರಲಿದೆ. ಕರಾವಳಿಯಲ್ಲಿ ಹೆಚ್ಚಿನ ಭಾಗದಲ್ಲಿ ಆಚರಣೆಯಲ್ಲಿರುವ ಪ್ರೇತಗಳ ಮದುವೆಯನ್ನೇ ಮುಖ್ಯ ಕಥೆಯನ್ನಾಗಿ ಬಳಸಿಕೊಂಡು ಈ ಚಿತ್ರವನ್ನ ನಿರ್ಮಿಸಲಾಗಿದ್ದು, ಚಿತ್ರ ಮಾರ್ಚ್ 26ರಂದು ರಾಜ್ಯದೆಲ್ಲೆಡೆ ತೆರೆಗೆ ಕಾಣಲಿದೆ. ಇಂಗ್ಲಿಷ್ ಎನ್ನುವ ಟೈಟಲ್ನಲ್ಲಿ ಮೂಡಿಬರಲಿರುವ ಈ ತುಳು ಚಿತ್ರದಲ್ಲಿ ಕನ್ನಡದ ಮೇರುನಟ ಅನಂತ್ ನಾಗ್ ಪ್ರಥಮ ಬಾರಿಗೆ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಾಮಿಡಿ ಚಿತ್ರಗಳ ಮೂಲಕವೇ ಜನರಿಗೆ ಮನೋರಂಜನೆ ನೀಡ್ತಾ ಇರುವ ಕೋಸ್ಟಲ್ ವುಡ್ಗೆ ಇನ್ನೊಂದು ಚಿತ್ರ ಸೇರ್ಪಡೆಯಾಗಿದೆ. ಕರಾವಳಿಯ ಪ್ರಮುಖ ಆಕರ್ಷಣೆ ಹಾಗೂ ಸಂಪ್ರದಾಯಗಳಾದ ಯಕ್ಷಗಾನ, ದೈವಾರಾಧನೆಯನ್ನ ಚಿತ್ರದಲ್ಲಿ ಬಿಂಬಿಸುವ ಮೂಲಕ ಜನರಿಗೆ ಮನೋರಂಜನೆ ನೀಡ್ತಾ ಇದ್ದ ಕೋಸ್ಟಲ್ ವುಡ್ ಇದೀಗ ಮತ್ತೊಂದು ಅಂತಹುದೇ ಆಕರ್ಷಣೀಯ ಕಥೆಯನ್ನ ಆಧರಿಸಿದ ಚಿತ್ರವನ್ನ ಕೊಡ್ತಾ ಇದೆ. ಇಂಗ್ಲಿಷ್ ಎನ್ನುವ ಟೈಟಲ್ನ ಚಿತ್ರ ಮಾರ್ಚ್ 26ರಂದು ತೆರೆ ಕಾಣಲಿದೆ. ಕರಾವಳಿಯ ಹೆಚ್ಚಿನ ಭಾಗದಲ್ಲಿ ಆಚರಣೆಯಲ್ಲಿರುವ ಪ್ರೇತಗಳ ಮದುವೆಯನ್ನೇ ಮುಖ್ಯ ಕಥೆಯನ್ನಾಗಿರಿಸಿ ಈ ಚಿತ್ರವನ್ನ ನಿರ್ಮಿಸಲಾಗಿದೆ. ಅತಿತ ಕುಲಕ್ಕೆ ಇಂಗ್ಲಿಷ್ ಕಲ್ಪನೆ ಇಂಗ್ಲಿಷ್ ಈಸ್ ವೆರಿ ಫನ್. ಎಕ್ಕಸಕ, ಪಿಲಿಬೈಲ್ ಯಮನಕ್ಕ, ಅಮ್ಮೇರ್ ಪೊಲೀಸ್ ಮೊದಲಾದ ಸಾಲು ಸಾಲು ತುಳು ಹಿಟ್ ಚಿತ್ರಗಳನ್ನು ನೀಡಿರುವಂತಹ ನಿರ್ದೇಶಕ ಸೂರಜ್ ಶೆಟ್ಟಿ ಈ ಚಿತ್ರಕ್ಕೂ ನಿರ್ದೇಶನ ಮಾಡಿದ್ದಾರೆ. ಮಾರ್ಚ್ 22 ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮುಂತಾದ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಿಸಿದ ಹರೀಶ್ ಶೇರಿಗಾರ್ ಮತ್ತು ಶರ್ಮಿಳಾ ಶೇರಿಗಾರ್ ಈ ಚಿತ್ರವನ್ನ ನಿರ್ಮಿಸಿದ್ದು, ದಿಯಾ ಖ್ಯಾತಿಯ ನಟ ಪೃಥ್ವಿ ಅಂಬರ್ ಮತ್ತು ನವ್ಯ ಪೂಜಾರಿ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇಂಗ್ಲಿಷ್ ಇಂಗ್ಲೇ ಬರ್ಬಿಟ್ಟು ದಕ್ಷಿಣ ಕನ್ನಡ ಅಂಚೆನೆ ನಮ್ಮ ಬ್ಯಾಂಗ್ಳೂರು ಮೈಸೂರು ರಿಲೀಸ್ ಆಗುന്നുണ്ട്. ಕಾಸರಗೋಡು ಇವಾಗ ಪುತ್ತೂರು ಅರುಣ ಥಿಯೇಟರ್ ರಿಲೀಸ್ ಆಗುന്നുണ്ട്. ಸುಳ್ಳಿಯ ಐದನೇ ಇಷ್ಟ ಬಂದು ಒಂದು ಎಡ್ಡ ಸಿನಿಮಾ ಬಂದ ಪೃಥ್ವಿ ಅಂಬರ್ ಲೀಡ್ ರೋಲ್, ನವ್ಯ ಪೂಜಾರಿ ಲೀಡ್ ರೋಲ್. ಅಂಚೆನೆ ನಮ್ಮ ತುಳುನಾಡದ ಪೂರ ಮಹಾನ್ ಆಕ್ಟರ್ಸ್ ಕಾಮಿಡಿಯನ್ಸ್ ಇದೆ. ಐದೊಟ್ಟಿಗೆ ಅನಂತ್ ನಾಗ್ ಸರ್ ಫಸ್ಟ್ ಟೈಮ್ ತುಳು ಸಿನಿಮಾ ಎಂಟ್ರಿ ಕೊಡ್ತಾರೆ. ಸ್ಪೆಷಲ್ ಗೆಸ್ಟ್ ಆದ ಅರ್ನಲ್ ಎಂಟ್ರಿ ಕೊಡ್ತಾರೆ. ಅಂಚದ ಓವರ್ ಆಲ್ ಟೆಕ್ನಿಕಲಿ ಅಡ್ಡೆ ಸೌಂಡ್ ಸಿನಿಮಾ ಅಂತ ಇಂಗ್ಲಿಷ್ ఒక ಕುಲತ ಮಗ ಈ రెండు ಕಾಂಬಿನೇಷನ್ ಸೋಲೋ ಶೆಟ್ರ್ ಒಂದು ಎಡ್ಡೆ ಡೈರೆಕ್ಷನ್ ಬಂದಿದೆ. ಈ ಸಿನಿಮಾ ಹೆಚ್ಚಿನ ನಮ್ಮ ಇಂಡಸ್ಟ್ರಿ ಮಲ್ಲಬಳ್ಳಿ ಸಿನಿಮಾ ಒಳ್ಳೆ ಕ್ವಾಲಿಟಿ ಬಂದ ಸಿನಿಮಾ, ಟೆಕ್ನಿಕಲ್ ಸೌಂಡ್ ಸಿನಿಮಾ ತುಂಬ ಫೀಲ್ ಆಗ್ತದೆ. ತುಳು ಚಿತ್ರರಂಗದ ದೈತ್ಯ ಪ್ರತಿಭೆಗಳಾದ ಮಜಾ ಟಾಕಿಸ್ ಖ್ಯಾತಿಯ ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್ ಮೊದಲಾದ ಹಾಸ್ಯ ಕಲಾವಿದರು ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರ ಪ್ರೇಮಿಗಳಿಗೆ ಭರಪೂರ ಹಾಸ್ಯವನ್ನ ಚಿತ್ರದಲ್ಲಿ ಬಡಿಸಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಕನ್ನಡದ ಮೇರುನಟ ಅನಂತ್ ನಾಗ್ ಇದೇ ಮೊದಲ ಬಾರಿಗೆ ತುಳು ಚಿತ್ರದಲ್ಲಿ ನಟಿಸಿದ್ದು ಚಿತ್ರದ ಪ್ಲಸ್ ಪಾಯಿಂಟ್ ಆಗಿದೆ. ಈ ಎಲ್ಲ ಮಾಹಿತಿಯನ್ನ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಚಿತ್ರತಂಡ ನೀಡಿದೆ. ಬ್ಯಾಂಗ್ಳೂರು, ಶಿವಮೊಗ್ಗ, ಮಡಿಕೇರಿ, ಕಾಸರಗೋಡು ಈ ಸರಿ ಕುಂದಾಪುರ ಮಲ್ಟಿಪ್ಲೆಕ್ಸ್ ಒಟ್ಟಿಗೂ ಸೇರಿದು 25 ಥಿಯೇಟರ್ ಎಟ್ ಅ ಟೈಮ್ ಒಂದೇ ದಿನ ರಿಲೀಸ್ ಆಗಿ ಪ್ರಾಯಶಃ ಫಸ್ಟ್ ಟೈಮ್ ಅದು. ಅಂಚನೆ ಸಿನಿಮಾದ ಬಗ್ಗೆ ತಗೊಂಡ ತಾಂತ್ರಿಕವಾದ ಸ್ಪೆಷಲಿ ಮಾತ ಬೇರೆ ಇಂಡಸ್ಟ್ರಿದ ತಾಂತ್ರಿಕ ಒಂಜಿ ಸೌಂಡ್ ಟೆಕ್ನಿಕಲ್ ಸೌಂಡ್ನೆಸ್ ಇದೆ. ನಮ್ಮ ಸಿನಿಮಾ ನಮ್ಮ ತುಳು ಚಿತ್ರರಂಗದ ಈ ಒಂದು ಸಿನಿಮಾ ಸರಿಸಮಾನದ ಒಂತೋಡು ಬಂದು ಓಲ್ಲ ರಾಜೆ ಮಂದಿಜಿ
ಫಸ್ಟ್ ಟೈಮ್ ತುಳು ಸಿನಿಮಾ ಒಂಜಿ ಯಾರಿ ಲಕ್ಷ ಬಂದ ಕ್ಯಾಮ್ರಾ 8K ಕ್ಯಾಮ್ರಾ ತುಳು ಸಿನಿಮಾ ಓಲ ಈ ಸರಿ ಈತರ ಯೂಸ್ ಬಂದಿದೆ ಆ ಕ್ಯಾಮ್ರಾ ಶೂಟ್ ಮಾಡ್ತಾರೆ ಅವತ್ತಂದ ಟೆಕ್ನಿಷಿಯನ್ಸ್ ನಂಚನೆ ಮಣಿಕಾಂತ್ ಕದ್ರಿ ಸರ್ ನೆತ್ತ ಮ್ಯೂಸಿಕ್ ಡೈರೆಕ್ಟರ್ ಅದನ್ನ 4 ಸಾಂಗ್ಲ ಬಾರಿ ಕೊಡ್ಲು ಬೈದ್ರು ಬ್ಯಾಂಗ್ಳೂರ್ ಸ್ಕೂಲ್ ಕೊಡ್ಲು ಬೈದ್ರು ಕೋರಿಯೋಗ್ರಾಫರ್ ಬಜರಂಗಿ ಮೋಹನ್ ಪಂತ್ ಕನ್ನಡದ ಒನ್ ಆಫ್ ದ ಟಾಪ್ ಮೋಸ್ಟ್ ಕೋರಿಯೋಗ್ರಾಫರ್ ಸಾಂಗ್ ಎಲ್ಲ ನಮ್ಮ ಬ್ಯಾಂಗ್ಳೂರು ನಂದಿ ಹಿಲ್ಸ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಎಲ್ಲ ಶೂಟ್ ಮಾಡ್ತಾರೆ. I'm very lucky to work in this team with a very passionate producer Harish Sherigar sir and Suresh Shetty. Adna kudar pannagina maadriglu gottu because adna kudar nama postal odige power untante. So last ಖುಷಿ ಆಗೋದು 26 ನಮ್ಮ ಮೂವಿ ರಿಲೀಸ್ ಆಗೋದು ಆಫ್ಟರ್ ದ ಇಯರ್ ಬಿಕಾಸ್ ಆಫ್ ಕೋವಿಡ್ ಒಂಜಿ ಸೀರಿಯಸ್ ಕಂಟೆಂಟ್ ಎಂಚ ಕಾಮಿಡಿ ಮತ್ತು ಜನಕ್ಕೆ ಹೆಲ್ಪ್ ಆಗಿ ಬಂದಿನ ಒಂಜಿ ಕಾನ್ಸೆಪ್ಟ್ ಅದಕ್ಕೆ ಗೊತ್ತಿತ್ತು ಕುಲ ಕಲ್ಯಾಣ ಇತ್ತು ಸರ್ ಪಂಡಗನೆ ಅಂಡ್ ಡಿಫ್ರೆಂಟ್ ಆದ ಗೋವೆಲ್ಲ ಟ್ರೆಡಿಷನ್ ವ್ಯಂಗ್ಯ ಮಲ್ಪಂದೆ ಎಟ್ಟ ರೀತಿಯ ಕಾಮಿಡಿ ಒಂದು ನೆಟ್ ಸೊ ಫ್ಯಾಮಿಲಿ ಬತ್ತದು ಒಲಿ ಬಿಕಾಸ್ ವರ್ಗ್ಯಾರಿಟಿ ಇತ್ತು ಸರ್ ಪಂಡಗನೆ ಪ್ಯೂರ್ ಕಾಮಿಡಿ ಫ್ಯಾಮಿಲಿ ದೊಡ್ಡಿಗೆ ವಾ ಏಜ್ ದಕ್ಕೆ ವಾ ಜನರೇಷನ್ ದಕ್ಕೆ ಎಲ್ಲ ಬರ್ತದ ಒಟ್ಟಾರೆಯಾಗಿ ಕಾಮಿಡಿ ಚಿತ್ರಗಳ ಮೂಲಕವೇ ಚಿತ್ರರಸಿಕರನ್ನ ರಂಜಿಸ್ತಾ ಇದ್ದ ಕೋಸ್ಟಲ್ ವುಡ್ನಲ್ಲಿ ಇಂಗ್ಲಿಷ್ ಟೈಟಲ್ನ ಈ ಚಿತ್ರವು ಇನ್ನೊಂದು ಸೇರ್ಪಡೆಯಾಗಿದೆ. ಮಾರ್ಚ್ 26ರಂದು ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಹೀಗೆ 25 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಗೊಳ್ಳಲಿದ್ದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು ಚಿತ್ರಪ್ರೇಮಿಗಳು ಈ ಚಿತ್ರವನ್ನ ಬೆಂಬಲಿಸಬೇಕು ಅಂತ ಚಿತ್ರತಂಡ ಮನವಿ ಮಾಡಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.